ಕಾಣುವಾಗೆ ಹಾಕಿ ಎಲ್ಲರೂ ಸಹ ಮುಟ್ಟೋದಲ್ಲ, ಕಾಣುವಾಗೆ ಹಾಕಿ. ಹೌದು, ಸಿಂಧೂರವನ್ನು ಎಲ್ದು ಹಾಕಿ ಆಯ್ತಾ ಎಲ್ಲರೂ ಸಹ. ಇದು ಸಿಂಧೂರದ್ದು ರಿಪರ್ ತೊಂದರೆ. ಸಿಂಧೂರದನ್ನು ಎತ್ತಿ ಹಾಕಿ ಎಲ್ಲರೂ ಹಾಕಿ ಆಯ್ತಾ. ಅಂಗಣವನ್ನು ತಲುಪಿದೆ. ಬಂದಂತ ಎಲ್ಲ ದೇಶಭಕ್ತರಲ್ಲಿ ನೆಲೆಗಳಿಗೆ ಭಾರತ್ ಮಾತಾಕ್ಕೆ ಇದೆ ಎನ್ನುವುದನ್ನ ತೋರಿಸುವಂತಹ ಸಿಂಧು ಸಬಲರಲ್ಲ ನಾವು. ನೀವೇನಾದ್ರೂ ನಮಗೆ ತುಂಬಾ ಚೆನ್ನಾಗಿ ತಿಳಿಯಿತು. ನಮ್ಮ ದೇಶದ ಹೊರಗಡೆ ಇರುವ ಶತ್ರುಗಿಂತ ನಮ್ಮ ದೇಶದ ಒಳಗಡೆ ಕೆಲವು ಶಕ್ತಿಗಳು ನಮ್ಮನ್ನು ಕುಗ್ಗಿಸಲು ತುಂಬಾ ಪ್ರಯತ್ನ ಪಟ್ಟವು. ಕಾಳಜಿ ವಹಿಸುತ್ತಾರೆ ಹೊರತು ಅವರು ದೇಶದ ಪಾಲಿಟಿಕ್ಸ್ ಅಥವಾ ಬೇರೆ ಯಾವ ವಿಷಯಗಳ ಬಗ್ಗೆ ತಲೆಗೆಡಿಸಿಕೊಳ್ಳುವುದಿಲ್ಲ. ನಮ್ಮ ಎದುರು ಇರುವ ವೈರಿಗಳನ್ನು ಹೊಡೆದುರುಳಿಸುವುದೇ ನಮ್ಮ ಉದ್ದೇಶ ವಿನಃ ನಾವು ಯಾವ ಒಂದು ಬೇರೆ ಉದ್ದೇಶಕ್ಕಾಗಿ ನಾವು ಹೋರಾಡುವುದಿಲ್ಲ. ಸೊ ದೇಶದಲ್ಲಿ ಈಗ ನಡೆಯುತ್ತಿರುವ ಇಂಟರ್ನಲ್ ಡಿಸಾರ್ಡರ್ ಏನಿದೆ ಅದನ್ನು ಕೂಡ ನಾವು ಸದೆಬಡೆದು ಮುಂಬರುವ ಒಂದು ಅವಶ್ಯಕತೆ ನಮಗಿದೆ. ಅದರ ಬಗ್ಗೆ ಈಗಾಗಲೇ ಸರ್ಕಾರವು ಒಂದು ಹೆಜ್ಜೆಯನ್ನು ಇಟ್ಟಿದೆ. ಸೊ ಅದು ತುಂಬಾ ಸಕ್ಸಸ್ ಆಗಲಿ ಅಂತ ಬೇಡುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಮಳೆ ಜೋರು ಬರ್ತಾ ಉಂಟು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಒಂದೇ ಆಪರೇಷನ್ ಸಿಂಧೂರ್ ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂತ ನಾವು ಎಲ್ಲ ಕಡೆಯಿಂದ ನೋಡ್ತಾ ಇದ್ದೇವೆ, ಇಲ್ಲಿ ಟಿವಿಯಿಂದ ನೋಡ್ತಾ ಇದ್ದೇವೆ. ಆದ್ರೆ ನಮ್ಮ ಭಾರತೀಯರದ್ದು ಒಂದು ಪ್ರಾಬ್ಲಮ್ ಎಂತ ಅಂದ್ರೆ, ನಮ್ಮ ದೋಣಿಯಲ್ಲಿ ಒಂದು ಕಡೆಯಲ್ಲಿ ತೂತ ಆದ್ರೆ ನಾವು ಬೇರೆ ಕಡೆಯಲ್ಲಿ ಕೂತು ಆಚೆ ತೂತ ಇದೆ ಅಂತ ನಾವು ನಗಾಡ್ತೇವೆ ಕೂತ್ಕೊಂಡು. ಅದು ತೂತು ತುಂಬಿದ್ರೆ ನಮ್ಮ ದೋಣಿ ಕೂಡ ಇಲ್ಲಿ ಮುಳುಗ್ತದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅದು ನಮ್ಮ ಬಾಗಿಲಿಗೆ ಬರುವ ತನಕ, ಆ ಪ್ರಾಬ್ಲಮ್ ನಮ್ಮ ಬಾಗಿಲಿಗೆ ಬರುವ ತನಕ ನಾವು ಅದ್ರ ಬಗ್ಗೆ ಏನೂ ವಿಚಾರ ಮಾಡುವುದಿಲ್ಲ. ಇವತ್ತು ಕಾಶ್ಮೀರದಲ್ಲಿ
ನಿಮ್ಮ ಧರ್ಮ ಎಂತ ಅಂತ ಕೇಳಿಕೊಂಡ್ರು. ಸೊ ಇವತ್ತು ನಾವು ಈ ತರದ ಒಂದು ಮತಭೇದ ಏನು ಉಂಟು ನಮ್ಮ ಮಧ್ಯದಲ್ಲಿ ಅದನ್ನು ಬಿಟ್ಟು ಒಂದಾಗಿ ಈ ದೇಶಕ್ಕಾಗಿ, ಧರ್ಮಕ್ಕಾಗಿ, ಸನಾತನ ಧರ್ಮಕ್ಕಾಗಿ ಒಟ್ಟುಗೂಡಿ ಆಕ್ಷನ್ ತಗೊಳ್ಳುವ ಒಂದು ನೆಸೆಸಿಟಿ ಉಂಟು. ಆಪರೇಷನ್ ಸಿಂಧೂರ ಆದ ನಂತರ ಆಪರೇಷನ್ ಇಂಡೋರ್ ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿ 27 ಮಹಿಳೆಯರು ಲಾಂಗ್ ಟರ್ಮ್ ಇಂಡಿಯನ್ ವೀಸಾ ತಗೊಂಡು 100ಕ್ಕಿಂತ ಜಾಸ್ತಿ ಅವರ ಮಕ್ಕಳಿದ್ದಾರೆ. ಅವರ ಹತ್ರ ಮಾತ್ರ ಪಾಕಿಸ್ತಾನಿ ಸಿಟಿಸನ್ಶಿಪ್ ಉಂಟು, ಅವರ ಮಕ್ಕಳು ಇಂಡಿಯನ್ ಸಿಟಿಸನ್ಶಿಪ್. ಜಮ್ಮು ಕಾಶ್ಮೀರದಲ್ಲಿ 26 ವರ್ಷಗಳಿಂದ ಒಬ್ಬ ಪಾಕಿಸ್ತಾನಿ ಸಿಟಿಸನ್ ಹೆಡ್ ಕಾನ್ಸ್ಟೇಬಲ್ ಆಗಿ ಇಂಡಿಯನ್ ಪೊಲೀಸ್ ಅಲ್ಲಿ, ಜಮ್ಮು ಕಾಶ್ಮೀರ ಪೊಲೀಸ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಯಾವಾಗ ವೀಸಾ ಇದು ಮಾಡಿದ್ದು, ಪಾಕಿಸ್ತಾನಿ ಸಿಟಿಸನ್ಸ್ಗೆ ವೀಸಾ ಕೈದ್ ಮಾಡಿದ್ದು, ಆ ದಿನ ಒಸಾಮಾ ಎಂಬ ಒಬ್ಬ ನಾಗರಿಕ, ಪಾಕಿಸ್ತಾನಿ ನಾಗರಿಕ ಅಟ್ಟಾಗೆ ಬಾರ್ಡರ್ಗೆ ಹೋದ, ನಾನು ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ತೇನೆ ಅಂತ. ಅವನ ಹತ್ರ ಇಂಡಿಯನ್ ಆಧಾರ್ ಕಾರ್ಡ್, ಇಂಡಿಯನ್ ವೋಟರ್ ಐಡಿ ಎಲ್ಲ ಕೂಡ ಉಂಟು. ಇವತ್ತು ನಾವು ಕೇಳಬೇಕಾದ ವಿಷಯ ನಮ್ಮ ಸೈನಿಕರು ಏನ್ ಮಾಡ್ತಿದ್ದಾರೆ ಅಂತ ಅಲ್ಲ, ನಾವು ಎಷ್ಟು ಜಾಗರೂಕರಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಆಸ್ಪಾಸ್ ಏನ್ ನಡೀತಾ ಉಂಟು ಅದ್ರ ಬಗ್ಗೆ ನಾವು ಎಷ್ಟು ಕಾಳಜಿ ಇಡ್ತಾ ಇದ್ದೇವೆ. ನಮ್ಮ ನೇಬರ್ಹುಡ್ ಅಲ್ಲಿ ಎಷ್ಟು ರೋಹಿಂಗ್ಯಾಸ್ ಇದ್ದಾರೆ, ಎಷ್ಟು ಬಾಂಗ್ಲಾದೇಶಿ, ಎಷ್ಟು ಪಾಕಿಸ್ತಾನಿ ಬಂದು ನಿಂತಿದ್ದಾರೆ ಅಂತ ಅದ್ರ ಬಗ್ಗೆ ನಮ್ಗೆ ಜಾಗರೂಕರಾಗಿ ಇರುವ ಒಂದು ಅವಶ್ಯಕತೆ ಉಂಟು. ಸೊ ಇವತ್ತು ನಾವು ನಮ್ಮ ಸೈನ್ಯಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳುವ ಜೊತೆಗೆ ನಾವು ಒಂದು ಪ್ರಣ ತಗೊಳ್ಬೇಕು, that we will be responsible citizens, that we will be citizens who are worthy of the protection that we are getting. ಭಾರತ ಇವತ್ತು ಅಮನ್ ಕಿ ಆಶಾಯಿಂದ ಬ್ರಹ್ಮೋಸ್ ಕಿ ಭಾಷಣ ಕಡೆಗೆ ಹೋಗಿದೆ. ಅವ್ರು ಏನ್ ಮಾಡಿದ್ರು ನಮ್ಮಲ್ಲಿ ಅಷ್ಟು ಒಳ್ಳೆ ಮಿಸೈಲ್ಸ್ ಮೇಡ್ ಇನ್ ಇಂಡಿಯಾ, ಟೆಸ್ಟೆಡ್ ಇನ್ ಪಾಕಿಸ್ತಾನ್ ಉಂಟು ನಮ್ಮ ಹತ್ರ. ಆದ್ರೆ ಈ ದೇಶದ ಒಳಗೆ ಏನಾಗ್ತಾ ಉಂಟು ಅದ್ರ ಬಗ್ಗೆ ನಾವು ಜಾಗೃತರಾಗಲಿಕ್ಕೆ ಇವತ್ತು ಅವಶ್ಯಕತೆ ಉಂಟು. ನಮ್ಮ ಆಸ್ಪಾಸ್ ಏನಾಗ್ತಾ ಉಂಟು, ನಮ್ಮ ಮಕ್ಕಳು ಏನ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ನಮ್ಮ ನೇಬರ್ಹುಡ್ ಅಲ್ಲಿ ಯಾರಿದ್ದಾರೆ, ನಮ್ಮ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಅವರ ಆಧಾರ್ ಇರ್ಬೋದು, ಅವರ ಹಿಂದೆ ಮುಂದೆ ಇರ್ಬೋದು, ಅದನ್ನು ನಾವು ವೆರಿಫೈ ಮಾಡಬೇಕು. CAA